ಶ್ರೀ ಗುರುಗಣಾಧಿಪತಯೇ ನಮಃ ಅಂಬುರುಹದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಫಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿವೆಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದೋಮುಜಗೆ ಮುಡಮಡುತ್ತ ವರ್ಣಿಪೆಯಿ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರ ಇರುವಂತಹ ಸ್ಥಳ ದೇವೇಂದ್ರ ಮಹಾಪ್ರಭುಗಳೆಂದು
ಹೊರಟು ಬಂದಂತಹ ಕಾರ್ಯ ಅನೇಕವಿದೆ ಅನೇಕವಿದೆ. ಧರಣಿ ಪಾಲಕ ಕೇಳು ಆಗ ಸುರಪಾಲನಗದೋಳು ನರಹಿಸುತ್ತ ಸುಮನಸರ ಮರೆಯೇ ವಿಭವದೋಳು ವರುಣ ವಾಯು ಕುಬೇರ ಆ ಆ ವರುಣ ವಾಯು ಕುಬೇರ ನಿವೃತ್ತಿ ಮೊದಲಾದವರ ನರವಿಯೋಳು ನುಡಿದ ಮನವೀರ ಇದರದಿ ಧರಣಿ ಪಾಲಕ ಕೇಳು ಓಂ ನಮೋ ವಾಸುದೇವಾಯ ನಮಃ. ದೇವತೆಗಳೇ, ದೇವೇಂದ್ರ, ಈ ನಾಲ್ಕಲೋಕವನ್ನು ತ್ರಿಮೂರ್ತಿಗಳ ಅನುಗ್ರಹದಿಂದ ಆಲಿಸಿಕೊಂಡು ಬರುತ್ತಿದ್ದೇವೆ. ಸ್ವರ್ಗದ ಸುಖ ಸಂಪತ್ತುಗಳನ್ನು ಅನುಭವಿಸಿಕೊಂಡು ಬರುತ್ತಿದ್ದೇವೆ. ನನ್ನ ಕರ್ತವ್ಯಕ್ಕೆ ದಿಕ್ಪಾಲಕರಾದ ನೀವೆಲ್ಲ ಈ ಸುಧರ್ಮ ಸಭೆಯ ಚೆಲುವನ್ನು ಮೆರುಗುಗೊಳಿಸಿದ್ದೀರಿ. ಮನಸ್ಸಿನ ಆನಂದಕ್ಕಾಗಿ ಒಂದೆಡೆ ಗಂಧವರ ಗಾಯನ, ಇನ್ನೊಂದೆಡೆ ರಮ್ಯ ಊರ್ವಶರ ನರ್ತನ, ಏರಲು ಐರಾವತ, ಧರಿಸಲು ವಜ್ರಯೋಧ, ಕಾಮಧೇನು ಚಿಂತಾಮಣಿ ಮೊದಲಾದ ಸಿರಿ ಸಂಪತ್ತುಗಳು ಆಗರಗಳ ನಡುವೆ ಸಂತಸವಿದ್ದರು. ಮನಸರೇ, ನಮ್ಮ ಹಿರಿ ತಾಯಿ ಮಕ್ಕಳಾದ ಆ ದೈತ್ಯರು ನಮ್ಮಲ್ಲಿ ಆಗಾಗ ದಾಳಿ ಮಾಡುತ್ತಿದ್ದಾರೆ. ಇದಕ್ಕೆ ಪರಿಹಾರವೇನು? ಸ್ವರ್ಗಕ್ಕೆ ಬಂದರೆ ಯಾವ ಹೊರಗೆ ಬೇಡ ಮುಂದಕ್ಕೆ ನಿನ್ನ ಅನುಮಾನ ಬಿಡು. ನಿನ್ನ ಜೊತೆ ನಾನಿರುವಾಗ ಭಯ ಬಿಡು. ದುಷ್ಟ ರಾಕ್ಷಸರು ಬಂದರೆ ಅವರನ್ನು ಕೊಂದು ಜಯ ನಮ್ಮದಾಗುವಂತೆ ಮಾಡುತ್ತೇನೆ. ಧೈರ್ಯಸ್ಥನಾಗಿರು. ಸಂತೋಷ. ಸುಧರುಗಳು ಬಂದರು
ಪಟ್ಟದ ಬೀಡವೆಂದು ನಮ್ಮಲ್ಲಿನ ಸಿರಿ ಸಂಪತ್ತಿನ ಆಸೆಯಿಂದ ಹಾ. ನಮ್ಮಿ ಸ್ವರ್ಗಕ್ಕೆ ದಾರಿ ಮಾಡಿದ್ದಾರೆ. ಹೌದು. ಆದರೆ ಇಲ್ಲಿ ಉಳಿದವರು ಯಾರೂ ಇಲ್ಲ. ಹಾ. ಆ ಲಕ್ಷ್ಮೀಕಾಂತ ನಮ್ಮೊಡನಿರುವಾಗ ಯಾರ ಭಯವೂ ಬೇಡ. ಹಾ. ನಿನ್ನೊಂದಿಗೆ ವಾಯು ಇದ್ದಾನೆ. ಮನದ ಚಿಂತೆ ಬಿಡು. ಬಲರೆ ದೇವೇಂದ್ರ ದುಷ್ಟನೆಲ್ಲೂ ತೊರಳೆ ಬಟ್ಟೆಯಲೇ ದುಷ್ಟರೆಲ್ಲರೂ ತೊರಳೆ ಬಟ್ಟೆಯಲಿ ಪರಮೇಷ್ಠಿಯ ಒಲಿಸುತ್ತಲಿ ದೇಶದಂದುವ ಹುಟ್ಟು ಸ್ವಭಾವದ ಕಟ್ಟನೆ ಗೆಲ್ಲಿಸುವೆನು ರಾಕೇಶ, ಹಾ. ಹೆದರದಿರು. ಹಾ. ಅದೆಷ್ಟು ರಾಕ್ಷಸರು ಹಾ. ಇಲ್ಲಿಗೆ ಬಂದದ್ದೇ ಆದರೆ ಹಾ. ಯುದ್ಧದಲ್ಲಿ ಹೋರಾಡಿ ಹಾ. ಅವರನ್ನು ಯಮನಾಲಯಕ್ಕೆ ಅಟ್ಟುತ್ತೇನೆ. ಮನದ ಚಿಂತೆಯನ್ನು ಬಿಡು. ಸಂತೋಷ ದೇವೇಂದ್ರ ಯಾಕೆ ಅವನ ವೇದಕ್ಕೆ ಜೀಯ ನಿನ್ನ ಬಳಿ ಅನಿಲಾಗ ನಾನಿರಲು ಭಯ ಮನದೊಲಿಸಿದರು ಜನರು ಬಂದರೆ ಕದನವಾಗ ಈ ತಲೀರೆ ದೇವೇಂದ್ರ ಹಾ. ನಮ್ಮಲ್ಲಿರುವ ಸಿರಿ ಸಂಪತ್ತಿನ ಆಸೆಯಿಂದ ಹಾ. ಹುಚ್ಚರಂತೆ ಈ ಹಿಂದೆ ನಮ್ಮಲ್ಲಿಗೆ ಯುದ್ಧಕ್ಕೆ ಬಂದಿದ್ದಾರೆ. ಹೌದು. ಇನ್ನು ಮುಂದೆ ಅದೇ ರೀತಿ ಬಂದರೆ ನಾನಲ್ಲ. ಹಾ. ಅವರ ಹುಟ್ಟಡಾಗಿಸಿ ನೆನಪಿರುವಂತೆ ಮಾಡುತ್ತೇನೆ. ನೆನಪಿರಲಿ. ಬಲಿರೆ ಸುರೇಂದ್ರ ಸುರಬಲಾಲೆ ಸಯ್ಯ ಸುರಬಲಾಲೆ ಸಯ್ಯ ರಾಕ್ಷಸ ತ್ವರಿತ ಬರಲು ಯಾವಂಗೆಯ ದೂರದಲ್ಲಿ ಹೋರಾಡಿದವರಿಗೆ ಒಪ್ಪಿಸಿ ಹೃದಯ ಮಲದಿ ಧೈರ್ಯವ ಹಾ. ನಮ್ಮೊಂದಿಗೆ ಹಾಗೆ ಸಾಧಿಸಿ ಹಾ. ಅದೆಷ್ಟು ದೃಢರು ಈ ನಾಗಲೋಕಕ್ಕೆ ಬಂದಿದ್ದಾರೆ. ಹೌದು. ಇನ್ನು ಮುಂದೆ ಅವರು ಇಲ್ಲಿಗೆ ಬಂದಿದ್ದಾರೆ. ಹಾ. ಅವರ ದರ್ಶನಕ್ಕೆ ನೆಮ್ಮದಿ ಕೊಡುವೆನು. ಬಲಿರೆ ಜಯ ಬಿಡು, ನಾನಿದ್ದೇನೆ. ಸುರಗಲ್ವದರೆ ಸುರದನ್ನು ಕಲ್ಪದರು ಮಂದಾಗಿಯವರ ಸಕಲರು ದುರಾವು ದಟ್ಟಿಸಿ ದೊರಕಿದೆ ನಮ್ಮಲ್ಲಿ ಹರಣವ ನೀಗುವರು ಹಾ. ಆ ಕೆಟ್ಟ ದಾನವರು ಹಾ. ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿ ಹಾ. ಬೇಕಾದ ಹಣ ಪಡೆದು ಹಿರಿ ಬಾಗಿಗಳೆಂದು ಇಲ್ಲಿಗೆ ದಾಳಿ ಮಾಡುತ್ತಾ ಇದ್ದಾರೆ. ಹಾ. ಹುಟ್ಟು ಸ್ವಭಾವ ಬಿಡದ ಅವರ ದರ್ಪವನ್ನು ನಾನು ಮುರಿಯುತ್ತೇನೆ. ಬಿಡಿಸಿದ್ದು ಸಂತೋಷ ಬಲು ದೋಷವಾದನ ನೀವೆಂದ ನುಡಿಗೆ
ನುಡಿಗೆ ನೀವೆಂದ ನುಡಿಗೆ ಕಳಿಗಳು ನಿಶ್ಚಯ ಸಂಘರದೊಳಗೆ ಕಳಿಗಳು ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗಿಲ್ಲ ಓ ಕಳರ ಭೀತಿಯು ನಮಗಿಲ್ಲ ನಾಳಿನ ನಾಭನ ಕರುಣದಲ್ಲಿ ಸುಳ್ಳಲ್ಲ ಬಲುತೋಷವಂತೆ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆಗ 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 ದಿಕ್ಪಾಲಕರೇ, ದೇವೇಂದ್ರ. ನಿಮ್ಮ ಧೈರ್ಯದ ಮಾತಿನಿಂದ ನಾನು ಸಂತೋಷಗೊಂಡಿದ್ದೇನೆ. ಹಾ. ಇನ್ನು ಮುಂದೆ ಆ ದುಷ್ಟದಾನವರು ಹಾ. ನಮ್ಮಲ್ಲಿ ದಾಳಿ ಮಾಡಿದರೆ ಹಾ. ನಾವೆಲ್ಲ ಒಗ್ಗೂಡಿ ಸೆರೆ ಪಡೆಯೋಣ. ಆಗದೆ ಆಗಲಿ. ಯುದ್ಧ ಪ್ರಗೋದಿಗದಿ ಪ್ರತಿಯೊಬ್ಬರೊಳಗೂ ಯುದ್ಧಲೋಲಗವ ನಂದಿನಲ್ಲಿ ಕೃತಿವಾಸನ ದಯದಿ ದೈತಾರಿ ಸಂಪದವನವಿತ್ತು ಬಲಿರ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ರಾಜ್ಯೋತಿಷ್ಯಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ನರಕಾಸುರನಿಗೆ ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಿಗಳೇನು? ಅನೇಕವಿದೆ. ಧೋರಣೆ ಬರನು ಗೆಲೆದು
ಬಗೆಯರನು ವಾರಿದ ಬಗೆಯರನು ಸಾರದರ ನಿಂದರಿಪ ಬಗೆಗೆ ಶಂಭೋ ಶಂಕರ ರಕ್ಷಿಸು. ಬೆಳಕಂಡುಕೊಂಡ ಪ್ರತಿ ಜೀವಿಯು ಹಾ ಹಾ ಭೂಮಿಯಲ್ಲಿ ಬದುಕಲು ಆಶ್ರಯಿಸುತ್ತದೆ. ಆದರೆ ಬೆಳಕಿನ ಪ್ರಭು ಹಾ ಹಾ ಭೂಮಿಯ ಪುತ್ರನೆನಿಸಿಕೊಂಡಂತಹ ಪ್ರಾಗ್ಜ್ಯೋತಿಷ್ಯಪುರದ ಅರಸ ಈ ನರಕಾಸು ಓಹೋ 6,000 ಮುರಭಾಷಗಳಿಂದ ಹಾ ಹಾ ಆವರಿಸಲ್ಪಟ್ಟ ಈ ನಗರದ ರಕ್ಷಣೆ ಮಂತ್ರಿ ಮುರಾಸುರನಿಂದ ಹಾ ನನ್ನವರ ಅಭಿಮತದಂತೆ ಹಾ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿದೆ. ಹಾ ಹಾ ಪ್ರತ್ಯಕ್ಷನಾದ ಬ್ರಹ್ಮದೇವನು ಹಾ ನನಗೆ ಅಮರನಾಗುವ ವರ ನೀಡಲಿಲ್ಲ. ಹಾ ಹಾ ಆದರೂ ಹಾ. ನನಗೆ ಬೇಸರಗೊಳಿಸದೆ ನನ್ನ ಮಾತಾಪಿತರು ಒಂದಾಗಿ ಬಂದರೆ ಮಾತ್ರ ನನ್ನ ಮರಣ ಎಂದಿದ್ದಾರೆ. ಹಾ ಅನ್ಯರಿಂದ ನನಗೆ ಸೋಲಿಲ್ಲ. ಹಾ. ನರಕಾಸುರ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಹಾ. ತಂದೆ ಯಾರೆಂದು ಗೊತ್ತಿಲ್ಲ. ಹಾ. ಇನ್ನು ತನ್ನ ತಾಯಿ ತನ್ನ ಮಕ್ಕಳನ್ನು ಕೊಳ್ಳುತ್ತಾವೋ ಇಲ್ಲ. ಅವನು ಅಮರ ಅಜೇಯನಾಗಬೇಕೆಂಬ ಉದ್ದೇಶದಿಂದ ಹಾ ಭೂಮಂಡಲದ ಧರಣಿ ಪಾಲಕನಲ್ಲೆಲ್ಲ ವಶಪಡಿಸಿಕೊಂಡಿದ್ದೇನೆ. ಹಾ ಹಾ ಅಷ್ಟೇ ಅಲ್ಲದೆ ಹಾ. 16,000 ಸುಂದರ ನಾರಿಯರನ್ನು ಹಾ ಹಾ ಒಂದೇ ಮುಹೂರ್ತದಲ್ಲಿ ಮದುವೆಯಾಗಬೇಕೆಂದು ಸೆರೆಮನೆಯಲ್ಲಿಟ್ಟಿದ್ದೇನೆ. ಹಾ ಕುಲಪುರೋಹಿತರ ಮಾತಿನಂತೆ ಹಾ ಶುಭ ಮುಹೂರ್ತದ ನಿರೀಕ್ಷೆಯಲ್ಲಿರುವಾಗ ನಾರದ ಮುನಿ ಬಂದು ಹೇಳಿದ ಮಾತೇನು ಗೊತ್ತೇ? ಏನದು? ಈ 16,000 ಸುಂದರ ನಾರಿಯರಿಗಿಂತಲೂ ಹಾ ಸುಂದರವಾದ ರತ್ನ ಇದ್ದಾಳಂತೆ. ಓಹೋ ಯಾರೆಂದು ಕೇಳಿದೆ? ಹಾ ದೇವೇಂದ್ರ ಮಡದಿ ಸಚಿಯಂತೆ. ಆಹಾ ಇನ್ನವಳನ್ನು ಕರೆತರಲು ತಡ ಮಾಡಬಾರದು. ಹಾ. ನಮ್ಮವರು ಮರಳಿ ಸಭೆಗೆ.
ತಿಳಿಯದಿರು ಮನೆ ಎಲೆ ದಾನವ, ಏನಲ್ಲ ಈ ನಾಲ್ಕದ ಪಟ್ಟವನ್ನು ಹಾ. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಆಶೀರ್ವಾದದಿಂದ ಪಡೆದಿದ್ದೇವೆ. ಹೌದೇ ಇದನ್ನು ಕೊಡಲು ನಿನ್ನ ಪಿತೃನ ಆಸ್ತಿ ಅಲ್ಲ. ಏನೆಂದೆ ಇದನ್ನು ತಿಳಿದು ಮುಂದೆ ಬಂದರೆ ಕಾಲನರ ಮನೆಗೆ ದಾರಿ ತೋರಿದಂತೆ ಎಚ್ಚರ. ನಿಲ್ಲುವುದಕ್ಕೆ ದೇವೇಂದ್ರ ಯುದ್ಧದಲ್ಲಿ ಸೋತು ಪಲಾಯನ ಮಾಡಿದ್ದಾನೆ. ಸಜ್ಜನ್ನು ಕರೆತರಲು ಹೋದಂತ ಗುರಾಸುರ ಬಂದು ಹೇಳಿದ ಮಾತೇನು ಗೊತ್ತೇ? ಸಜ್ಜಿ ಅಂತಪುರದಲ್ಲಿ ಇಲ್ಲವಂತೆ. ಹಾ ಆ ದೇವೇಂದ್ರ ಕುತಂತ್ರಿ ಸಜ್ಜನ್ನು ಕರೆದುಕೊಂಡು ಎಲ್ಲಿಯೋ ಗುಹೆಯಲ್ಲಿ ಅಡಗಿರಬಹುದು. ಅವನನ್ನು ಹೇಗೆ ಬರು ಮಾಡಬೇಕೆಂದು ನನಗೆ ತಿಳಿದಿದೆ. ಹಾ ಹಾ ಅದಕ್ಕಾಗಿ ನನ್ನ ಗಂಡಿಯ ಗಂಡ ಚಿಕ್ಕಮ್ಮ ಅತಿಥಿ ದೇವಿಯ ಕರ್ಣಕುಂಡಲ ಹಾ ವರುಣನ ಮಣಿಶೈಲ ಹಾ ಸ್ವರ್ಗದ ಸಂಪತ್ತನ್ನು ಹಾ, ಹಾ. ನನ್ನ ಪುರ ಪ್ರಾಜ್ಯೋತಿಷ್ಯಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಹಾ. ಏನಾಗುತ್ತೋ ನೋಡೋಣ. ಧರಣಿ ಬುದ್ಧಿ ಕೇಳು ದ್ವಾರಕ ಆಗ ಧೋರಣಿ ಬುದ್ಧಿ ಕೇಳು ದ್ವಾರಕ ನಗರದಿಂದಲೇ ಶ್ರೀರಮಣ ಭೂರಿ ದೋಷದಲ್ಲಿ ಸುರರ ಮೋರೆ ಅವಧರಿಸಿ ಹರಿಯುವರ ರೂಪಿನಲ್ಲಿ ತರುಣಿ ಮಣಿ ದೇವಕಿಗೆ ತರಳರಂದಣಿಸಿ ತರುಣಿ ಮಣಿ ದೇವಕಿಗೆ ತರಳರಂದಣಿಸಿ ಧರಣಿ ಬದಿಗೇಳು ನಮೋ ಆದಿಮಾಯೆ ಕಾಪಾಡುತ್ತಾಯಿ. ಆಹಾ ಹರಿಯಾದ ನಾನು ಅತಿಶಕ್ತಿಯ ಪ್ರೇರಣೆಯಂತೆ ಹಾ. ಲೋಕಧರ್ಮವನ್ನು ಕಾಯುವುದಕ್ಕಾಗಿ ಹಾ. ಅವತಾರಗಳನ್ನೆತ್ತಿದೆ. ಹಾ. 8ನೇ ಅವತಾರದಲ್ಲಿ ಹಾ, ಹಾ. ಕೃಷ್ಣನೆಂಬ ಹೆಸರಿನಿಂದ ಹಾ. ಈ ದ್ವಾರಕಾವತಿಯನ್ನು ಆಹಾ. ಕೇಂದ್ರವಾಗಿರಿಸಿ ನನ್ನೆಲ್ಲಾ ಕಾರ್ಯಗಳು ನಡೆಯುತ್ತಿದೆ. ಆ. ಎಂದಿನಂತೆ ನಿತ್ಯ ವಿಧಿಯನ್ನು ಇರಿಸಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ಅದಾರು ಬರುತ್ತಿರುವ ಜಯ 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 ಶ್ರೀಕೃಷ್ಣ ಹರಿ ಅಚ್ಯುತ ಅನಂತ ಇಳುಬೇರ್ಯವ ತಾಳು ಸುಮನಸ ಏಳು ಧೈರ್ಯವ ತಾಳು ಸುಮನಸ ಆಳಿದನೆ ನುಡಿ ಬಂದ ಕಷ್ಟವಾಗ ಲೀಲೆಯಳಿ ಪರಿಹರಿಸಿ ಸಲಹುವ ಲೀಲೆಯಲ್ಲಿ ಪರಿಹರಿಸಿ ಸಲಹುವ ಜಲದಿಗೆ ಏಳು
ದೂರ ಬಾ. ದೇವೇಂದ್ರ ಕೃಷ್ಣ. ಹೇಳು, ಈ ಕಡೆಗೆ ಯಾಕೆ ಬಂದೆ? ಬಂದ ಕಷ್ಟ ಏನೇ ಆದರೂ ಹೇಳು, ಪರಿಹರಿಸಿಕೊಡುತ್ತೇನೆ. ಏನೆಂದು ಹೇಳಲಿ ಸ್ವಾಮಿ? ಹ. ದುರುಳ ನರಕಾಸುರನಂತೆ, ಹ. ಭೂದೇವಿಯ ಪುತ್ರನಂತೆ ಹ. ಸ್ವರ್ಗಲೋಕದ ಆಸೆಯಿಂದ ನಮ್ಮನ್ನು ಸೋಲಿಸಿ ಓಡಿಸಿದ್ದಾನೆ. ಹೌದೇ? ಅಷ್ಟೇ ಅಲ್ಲ, ಹ. ಅದಿತಿ ದೇವಿಯ ಕರ್ಣಗುಂಡಲ ಹಾಗೂ ವರುಣನ ಮಣಿಶೈಲವನ್ನು ತೆಗೆದು ಹೋಗಿದ್ದಾನೆ. ಹ. ಅವುಗಳನ್ನು ಹಟ್ಟಿ ಬೇಗ ಹಿಂತಿರಿಸಬೇಕು ಸ್ವಾಮಿ. ಏನಂದೇ? ಬಿಡು ಮನ ಕ್ಲೇಶಗಳ ಸುಮನ ಮನದ. ಬಿಡು ಕ್ಲೇಶಗಳ ಸುಮನದ ಒಡೆಯ ನೀ ಸಧೈರ್ಯ ಹಿಂದುರು. ಕಡಿಕ ನರಕಾಸುರನ ಶೀಘ್ರದಿ ಮಡುವೆ ಕೊಡುವೆ. ದೇವೇಂದ್ರ, ಕೃಷ್ಣ. ಈ ಹಿಂದೆ ಅದೆಷ್ಟೋ ದಾನವರನ್ನು ಹ. ನಾಗವನ್ನು ವಶಪಡಿಸಿಕೊಂಡಾಗ ಹ. ಅವರನ್ನೆಲ್ಲ ವಧಿಸಿ ನಿಮಗೆ ನೆಮ್ಮದಿಯನ್ನು ಕರುಣಿಸಿದ್ದೇನೆ. ಹೌದು. ದುರುಳತನದಿಂದ ನಡೆಯುವ ಆತನನ್ನು ವಧಿಸಿ ಹ. ನಿಮಗೆ ನೆಮ್ಮದಿಯನ್ನು ಕರುಣಿಸುತ್ತೇನೆ. ನನಗೇನು ಭರವಸೆ ಬಾರದು. ಆ ನರಕಾಸುರ ಬೇರೆ ಯಾರೂ ಅಲ್ಲ, ಹ. ನೀನೇ ವರಹ ರೂಪವನ್ನು ಧರಿಸಿದಾಗ ಹ. ಭೂದೇವಿಗೆ ಜನಿಸಿದ ಪುತ್ರನೇ ಆತ. ಹ. ಬಾ ದೇವೇಂದ್ರ, ಈ ಕೃಷ್ಣಾವತಾರದಲ್ಲಿ ನನ್ನಲ್ಲೊಂದು ವಿಶೇಷತೆ ಇದೆ. ಏನದು? ಬಂಧು ಬಳಗದ ಮೇಲೆ ಮೋಹವನ್ನಿರಿಸಿ ಹ. ದುಷ್ಟರನ್ನು ಪೊರೆಯಲಾರೆ. ಹ. ಅದಕ್ಕೆ ನನ್ನ ಮಾವನಾದ ಕಂಸನೇ ಸಾಕ್ಷಿ. ಹೌದೇ? ದುಷ್ಟತನದಿಂದ ನಡೆಯುವ ಆತನನ್ನು ವಧಿಸಿ ಹ. ನೆಮ್ಮದಿಯನ್ನು ಕರುಣಿಸುತ್ತೇನೆ. ಧೈರ್ಯಸ್ಥನಾಗಿರು. ಜಯ 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 ಜಯ. ಸುರಪಾಲನನ್ನು ಸಂತೈಸಿ ಕಳುಹಿಸಿದ್ದೇನೆ. ನರಕಾಸುರನ ವಧೆಗೆ ಆಜ್ಞೆ ಇದ್ದ ತಕ್ಷಣ ನಿಂತಿದ್ದಾನೆ ಗರುಡ. ಸಾಗಲಿ ನಮ್ಮ ಪಯಣ. ಎಲ್ಲಿಗೆ ಗಮನ ನಿಲ್ಲಲೋ ರಮಣ. ರಮಣ ಎಲ್ಲಿಗೆ ಗಮನ ನಿಲ್ಲಲು ರಮಣ ನಿಲ್ಲಲು ರಮಣ ರಮಣ. ಆ, 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 ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ನಿಲ್ಲೆಲೋ ರಮಣ ರಮಣ ಗಮನ. ಸಲ್ಲಿಸದೊಳ್ಳು ಎನ್ನಳೈದುವುದೇನೋ ಹದನ. ಸಲ್ಲಿಸದೊಳ್ಳು ಐದುವುದೇನೋ ಹದನ. ಓ ರಮಣ ಹದನ ಅವಣ ಹದನ ರಮಣ.
ಅದನಾಗ ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ ಸೊಲ್ಲಿಸದೊಳೈದುದೇನು ಅದನ ಯಾರು ನಿಂತು ಗದನ ತಿಳಿಯದೇನ ಅದನ ರಮಣ ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ ಸೊಲ್ಲಿಸದೊಳೈದುದೇನು ಹದನ ರಮಣ ರಮಣ ಏನಿದು ಏನು ವಿಚಿತ್ರವಾಗಿದೆಯಲ್ಲ ಯಾವತ್ತು ನಿಮ್ಮ ಮೋಹದ ಮಡದಿ ಬಾಮಿಯಲ್ಲಿ ಹೇಳದೆ ಯಾವುದೇ ಕಾರ್ಯಕ್ಕೂ ನೀವು ಹೊರಟವರಲ್ಲ. ಹೌದು. ಆದರೆ ಇಂದು ನೋಡಿದರೆ ಗರುಡನನ್ನೇರಿ ಚಕ್ರಾಧಾರಿಯಾಗಿ ಹೊರಟು ನಿಂತಿದ್ದೀರಿ. ಎಲ್ಲಿಗೆ ಪಯಣ, ಯಾರಲ್ಲಿ ಕದನ, ಎಲ್ಲಿಗೆ ಹೊರಟದ್ದು ಸ್ವಾಮಿ? ಏನಿದು? ಎಲ್ಲಿಗಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರಾ? ಕೇಳ್ಬಾರ್ದ? ಮತ್ತೆ ಕೇಳ್ಬಾರ್ದು. ಇಲ್ಲಿ ನೋಡಿ ಸ್ವಾಮಿ, ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನವ? ಬಾಮೆ, ನನ್ನ ಮನೆ ಬೆಕ್ಕು ಕೂಡ ನೀನೆ, ಮನದ ಬೇಕು ಕೂಡ ನೀನೆ. ಓ ಕೀರವಾಣಿ, ಕ್ಷೀರವಾಣಿಗೆ ಹೊರಟಿ ಬಗಾರನ ಗುಣಶೀಲೆ, ಹೊರಟಿ ಬಗಾರನ ಗುಣಶೀಲೆ. ಆ ಆ ಆ ಕ್ಷೀರವಾಣಿಗೆ ಹೊರಟಿ ಬಗಾರನ ಗುಣಶೀಲೆ, ಹೊರಟಿ ಬಗಾರನ ಗುಣಶೀಲೆ ಶೀಲೆ. ಕ್ಷೀರವಾಣಿಗೆ ಹೊರಟಿ ಬಗಾರನ ಗುಣಶೀಲೆ, ಕಾರಣ ಗುಣಶೀಲೆ. ಬಾಮೆ, ಸ್ವಾಮಿ, ಆ ನರಕದಾನವ ಸ್ವರ್ಗಕ್ಕೆ ಲಗ್ಗೆ ಇಟ್ಟು ಅದಿತಿ ದೇವಿಯ ಕರ್ಣಗುಂಡಲ ಹಾಗೂ ಇನ್ನಿತರ ಸುವಸ್ತುಗಳನ್ನೆಲ್ಲ ಸೆಳೆದೊಯ್ದಿರುವನಂತೆ. ಹೌದೇ? ಆ ಮದಾಂತನನ್ನು ಕೊಂದು ಬರುವುದಕ್ಕಾಗಿ ಹೊರಟಿದ್ದೇನೆ. ಬಿದೆ ದಾರಿ ಬಿದೆ. ಸ್ವಾಮಿ, ನೀವೀಗ ಹೊರಟಿರುವುದು ಯಾವಲ್ಲಿಗೆ? ಅಲ್ಲಿಗೆ. ಎಲ್ಲಿಗೆ? ಅಲ್ಲಿಗೆ. ಎಲ್ಲಿಗೆ ಸ್ವಾಮಿ? ನಾಕಕ್ಕೆ. ಸ್ವಾಮಿ, ನೀವೀಗ ಸ್ವರ್ಗಲೋಕಕ್ಕೆ? ಹೌದು. ಸಂತೋಷವಾಯಿತು. ಯಾಕೆ? ಹರ್ಷವಾಯಿತು
ವಾಮನ, ನಾನೂ ಕೂಡ ನಿಮ್ಮೊಂದಿಗೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಬಾಮೆ, ಏನೇ ಇದು? ನಾನು ಹೊರಟಿರುವುದು ವಿಹಾರಕ್ಕಲ್ಲ, ಕದನಕ್ಕೆ. ಅಲ್ಲಿ ಹೆಣ್ಣಾದ ನಿನಗೇನೇ ಕೆಲಸ? ಸ್ವಾಮಿ, ಅಲ್ಲಿ ನಿಮ್ಮೊಂದಿಗೆ ನನಗೂ ಕೆಲಸ ಉಂಟು. ಏನದು? ಹಿಂದೊಂದು ದಿನ ನಾರದರು ತಂದಿತ್ತ ಪಾರಿಜಾತ ಹೂವಲ್ಲಾದ ಪ್ರಕರಣವನ್ನು ನೆನಪಿಸಿಕೊಳ್ಳಿ. ಏನದು? ಪಾರಿಜಾತದ ಮಾತ್ರವಲ್ಲ, ಆ ಮುರಹರನ ಹಾನಿಯನ್ನು ಹಾಕಿದ್ದೀರಿ. ಹಾಗಾಗಿ ನಾನು ಕೂಡ ನಿಮ್ಮೊಂದಿಗೆ ಬಂದರೆ ಎರಡೂ ಕೆಲಸಗಳು ಒಟ್ಟಿಗೆ ಆಗಲಿ ಸ್ವಾಮಿ. ತನ್ನ ಪತಿದೇವನ ರಣರಂಗದ ಪರಾಕ್ರಮದ ಜತೆ ಸ್ವರ್ಗದ ಪಾರಿಜಾತ ವೃಕ್ಷವನ್ನು ನೋಡಿದ ಹಾಗೂ ಆಗುತ್ತದೆ. ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಬಾಮೆ, ಆಗಲಿ. ನೀನಿಷ್ಟು ಅಂಗಲಾಚುವಾಗ ನನಗೂ ಮನವಿಲ್ಲ. ಬಾ, ಆದರೆ ಜಾಗ್ರತೆ. ನನ್ನ ಜತೆ ಗರುಡನ ಬೆನ್ನೆ. ಸಾಗಲಿ ನಮ್ಮ ಪಯಣ. ಆಗಲಿ. ಬಂದು ನಿಂತ ಸ್ಥಳ ರಾಜ್ಯೋತಿಷ ನಗರದ ಹೊರವಲಯ. ಓಹೋ, ಇದೇನಿದು? ಮುರಾಸುರನಿಂದ ಒಲಿಯಲ್ಪಟ್ಟ 6,000 ಮುರಪಾಶಗಳು ನಗರದ ರಕ್ಷಣೆಯನ್ನು ಮಾಡುತ್ತಿವೆ. ಆ ಮುರಪಾಶಗಳನ್ನು ನನ್ನ ಚಕ್ರದಿಂದ ಕತ್ತರಿಸಿ ಎಸೆದಿದ್ದೇನೆ. ನಾವು ಬಂದ ಸೂಚನೆಯನ್ನು ಸೂಚಿಸುವುದಕ್ಕಾಗಿ ಪಾಂಚಜನ್ಯವನ್ನು ಮೊಳಗಿಸುತ್ತೇನೆ.
ನಿನ್ನ 6,000 ಮುರಭಾಷಗಳನ್ನು ಕತ್ತರಿಸಿದ ನನಗೆ ನೀನು ಯಾವ ಲೆಕ್ಕವು? ನಿಲ್ಲುವುದಕ್ಕೆ ನೋಡೋಣ. ಎಲ್ಲಿಗೂ ಎಲ್ಲ ಬಡಿದ ಗರ್ವವೇ ಎಲ್ಲ ಬಡಿದ ಗರ್ವವೇ ಎಲ್ಲ ಎಲ್ಲ ಕರಿಹರಿ, ಏನಿಲ್ಲ. ನಮ್ಮ ನಗರಕ್ಕೆ ಬಂದು ನಮ್ಮ ರಕ್ಷಣಾ ಕವಚವನ್ನು ಭೇದಿಸಿದ ಮಾತ್ರವಲ್ಲ, ಹಾ, ನಮ್ಮ ಮಂತ್ರಿ ಮುರಾಸುರವನ್ನು ಕೊಂದೆ ಅಂತೆ. ಹೌದು. ಹುಲ್ಲುಗಾವಲಿನಲ್ಲಿ ಅಕಾಲ ಹಿಂಡನ್ನು ಮೇಯ್ದಂತೆ. ಹಾ. ಯುದ್ಧ ಎಂದು ಭಾವಿಸಿದ್ದೀಯ ನಡೆಹಿಂದೆ. ಎಲ್ಲ ನರಕ. ಎಲ್ಲ ನರಕಾಸುರ. ಏನೆಲ್ಲ? ಕಳ್ಳರಂತೆ ಬಂದವರು ನಾವಲ್ಲ, ಮತ್ತಾರು? ಪರಸತಿ ಪರದಂಡಗಳಲ್ಲಿ ಅಧರ್ಮದ ಮಾರ್ಗದಲ್ಲಿ ನಡೆಯುವ ನಿನ್ನನ್ನು ಯಮನಾಲಯಕ್ಕೆ ಕಳಿಸುತ್ತೇನೆ. ನಿಲ್ಲು. ಹೇ ಕೃಷ್ಣ, ನನಗೆ ವಿಧಿಯಿಂದ ಪಡೆದ ಒಳಬಲ ಇದೆ. ನಿನ್ನಂತ ಹೋಳುಗಡ್ಡಿ ತೃಣಕ್ಕೆ ಸಮಾನ. ನಿಲ್ಲುವುದಕ್ಕೆ. ಬಾನು. ಹರಿ ಸೋತು ಬಿದ್ದಿದ್ದಾನೆ. ಮುಂದೇನಾಗುತ್ತೋ ನೋಡೋಣ. ಇಳೆಗೊರಗೆ ಕಾಣುತ್ತ ಭಾವೆಯೋ ನಡಿನ ಲಾಭನ ಸದಿಯ ಕೈದು ದರದಿ ನಳಿನ ಲಾಭನ ಸದಿಯ ಕೈದು ತಳೆದಡಿ ತೆರದಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಮೊರೆಯುವ ಬಿರುದು ನಿಮ್ಮದು. ಹೇಳಿ ಸ್ವಾಮಿ, ಸುರರ ಸಂಕಟವನ್ನು ಪರಿಹರಿಸಿ ಕೇವಲ ಒಬ್ಬ ಮಾನವನನ್ನು ಸೋಲಿಸುವುದು ಅಸಾಧ್ಯವಾಗಿ ಧರೆಗೆ ಹೊರಗುವಂತಾಯಿತೆ.
ಹೇಳಿ ಸ್ವಾಮಿ, ಹೇಳಿ, ಸುರರ ಸಂಕಟವನ್ನು ಪರಿಹರಿಸಿ. ಬಾಮೆ, ಆಗದು. ಆ ಕಳ್ಳರನ್ನು ವಧಿಸಲು ಸಾಧ್ಯವಿಲ್ಲ. ಬಾ, ಗರುಡನ ಬೆನ್ನೇರು. ವಾರಿಗೆ ಹೋಗೋಣ. ಯುದ್ಧಗಳಿಗೆ ಇತರ ಭಾಗಗಳಿಗೆ ನುಡಿದವು ಮಂದಮತಿಯನ್ನು ವಧಿಸಲು ಅಪ್ಪಣೆಯನಿಗೆ ಪಾಲಿಬಹುದು. ಬಾಮೆ, ಸಮರದಲ್ಲಿ ಸಮದಂಡಿಯಾಗಿ ನಿಂತು ಕಾದಾಡಬಲ್ಲ ಸಮರ ಕಲೆಯನ್ನು ಬಲ್ಲೆ. ಹಾ. ಕ್ಷತ್ರಿಯ ಕನ್ಯೆ ನಾನು. ಈಗ ಗೊತ್ತಾಗ್ತದೆ ಕ್ಷತ್ರಿಯ ಕನ್ಯೆ ಎಂದು ನೀನು. ಆ ಮಂದಮತಿಯನ್ನು ವಧಿಸಿ ವಿಜಯವನ್ನು ಪಡೆಯುತ್ತೇನೆ. ಕೊಡಿ ಅಪ್ಪನೆ. ಬಾಮೆ, ಆ ನರಕನ ವಧೆ ನಿನ್ನ ಕೈಯಿಂದಲೆಂದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ನನ್ನ ಸುದರ್ಶನ ಚಕ್ರ ನಿನ್ನ ಬೆಂಬಲಕ್ಕಿದೆ. ಹೋಗಿ ಜಯಶಾಲಿಯಾಗಿ ಬಾ. ತಿರುಳೆ, ಶಬಾಸ್ ತರುಣಿ. ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ. ನಿನ್ನ ಗಂಡ ಸೋತು ಉರುಳಿದಾಗ ಹೆಣ್ಣು ನೀನು ಶಸ್ತ್ರ ಧರಿಸಿ ಬಂದಿದ್ದೀಯಲ್ಲ, ನಿನ್ನಿಂದ ಯುದ್ಧ ಕೂಡಿದೆ. ಎಲ್ಲ ನರಕಾಸುರ. ಎಲ್ಲ ದುಷ್ಟ. ಏನೆಲ್ಲ? ನಿನ್ನಂತಹ ಹುಳುಕುರಿಯನ್ನು ಕೊಲ್ಲುವುದಕ್ಕೆ ನನ್ನ ಪತಿ ಶ್ರೀಹರಿಯಾಕೆ ಬಲೆ ಧರಿಸಿದ ಈ ಕೈಗಳೇ ಸಾಕು. ಇಂದಿನ ಕೈಗಳ ಬಲವು ಅದರ ಪರಾಕ್ರಮ ಎಷ್ಟೆಂದು ಇಂದಿನ ಸಮರದಲ್ಲಿ ತೋರಿಸುತ್ತೇನೆ. ಸತಿಪುರುಷರನ್ನಾಗಿ ಸಮರದಿ ಕಪಿ ಧರಣಿ ಗುರುದ ಕ್ಷಿತಿಕುಮಾರ ಗಗನದ ತನಯ ಮನದಿಯೋಜಿಸುತ್ತ ಶತದಳ ಮಾತಾ ಪಿತರುಗಳು ಹೊರದಿಲ್ಲ ನಿಶ್ಚಯ
ಹೊರದಲ್ಲ ನಿಶ್ಚಯವೆಂದು ನುಡಿಸಿದನು. ಹೌದು, ಒಂದೊಂದು ನೆನಪಾಗುತ್ತಿದೆ. ಅಂದು ಬ್ರಹ್ಮದೇವ ಒಳಿದು ವರವನ್ನು ನೀಡುವ ಸಮಯದಲ್ಲಿ ಹೇಳಿದ ಮಾತು, ನನ್ನ ಮಾತಾಪಿತರು ಒಂದಾಗಿ ಬಂದರೆ ಮಾತ್ರ ನನ್ನ ಮರಣ ಎಂದು, ಅನ್ಯರಿಂದ ನನಗೆ ಸೋಲಿಲ್ಲ ಎಂದು. ಇಲ್ಲಿವರೆಗೆ ಸೋಲು ಕಾಣದ ನಾನು ಯಥಾಕ್ಷಿತ ಒಂದು ಹೆಣ್ಣಿನಿಂದ ಸೋಲು ಕಂಡಾದರೆಂದರೆ ನೀವೇ ಎನ್ನ ಮಾತಾಪಿತರು, ಜನನೀ ಜನಕರು. ಮಗನೇ ನರಕಾಸುರ, ನೆಚ್ಚಿದರು ನಿನ್ನ ಘನ ಭಕ್ತಿ ಭಾವ ಹೆಚ್ಚು ಮಾತುಗಳಿರುವುದೇನು ಸಚ್ಚರಿತ ರೈಸಿ ಮನದಿ ಜಯೇನುಂಟದ ಉತ್ತರಿಸಲ ನೀನೆ ನಿಂದೆಯಾಗಿದೆನನು. ಮಗನೇ ನರಕಾಸುರ, ನಿನ್ನ ಭಕ್ತಿ ಭಾವಕ್ಕೆ ಮೆಚ್ಚಿದ್ದೇನೆ. ಇದು ನಿನ್ನ ನಿಜ ವೃತ್ತಾಂತವನ್ನು ತಿಳಿದುಕೋ. ಹಿಂದೊಂದು ಕಾಲ ಹಿರಣ್ಯಾಕ್ಷನಿಂದ ತುಳಿಯಲ್ಪಟ್ಟ ಭೂಮಿದೇವಿಯನ್ನು ಉದ್ಧರಿಸುವುದಕ್ಕಾಗಿ ನಾನೇ ವರಾಹಾವತಾರವನ್ನು ತಾಳಿದೆ. ಅಂದು ಭೂದೇವಿ ಮತ್ತು ನನ್ನ ಸಮ್ಮಿಲನದಿಂದ ಉಂಟಾದ ಕಂದನೇ ನೀನು. ಇದು ನಾನು ಇಂದು ಕೃಷ್ಣನಾಗಿದ್ದರೆ ನನ್ನೊಡನೆ ಇರುವ ಬಾಮೆಯೇ ನಿನ್ನ ತಾಯಿ ಭೂದೇವಿ. ನಿನ್ನ ಮನದಲ್ಲಿ ಕೊನೆ ಇಚ್ಛೇನೇ ಇದ್ದರೂ ಕೇಳಿಕೋ, ಈಡೇರಿಸುತ್ತೇನೆ. ಓ ನನ್ನ ಜನಕ ಜನನಿಯರೇ, ಹರಿಯನ್ನಯ ದಿವ್ಯ ಚರಣ ವೀಕ್ಷಿಸಿದ ಮೇಲಿರುವುದು ಬಯಲಾಸ ಮನದಿ ಇರದ ಚಿನ್ನಯ ಬೆಸದರೆ ಎಳುವರೆ ಬಂದೆ ಇಲ್ಲಿ ಕರುಣನು ಮುದದಿ. ಜನಕ ಜನನಿಯರೇ, ಮಗು, ನನ್ನ ಮನದ ಕಲ್ಮಶವನ್ನು ತೊಳೆದಿದ್ದೀರಿ. ಇನ್ನು ನನಗೆ ಬದುಕುವ ಯಾವ ಆಸೆಯೂ ಇಲ್ಲ. ಇಲ್ಲಿವರೆಗೂ ನರಕಾಸುರ ಒಬ್ಬ ದುಷ್ಟನೆಂದು ಎಲ್ಲರೂ ತಿಳಿದಿದ್ದರು. ಆದರೆ ಇನ್ನು ಮುಂದೆ ನನ್ನ ಕೃತ್ಯಗಳಿಂದ ಕಣ್ಣೀರು ಸುರಿಸಿದವರೆಲ್ಲ ಖುಷಿಯಿಂದ ಇರುವಂತಾಗಬೇಕು. ಮಗನೇ ನರಕಾಸುರ, ನೀನಂದಂತೆ ಮುಂದೆ ನನ್ನ ಭಕ್ತನಾದಂತಹ ಬಲಿ ಚಕ್ರವರ್ತಿಯನ್ನು, ನಿನ್ನನ್ನು, ಪರಮವೀರನಾದ ಜಲಂಧರನನ್ನು, ಹಾಗೆಯೇ ಶ್ರೀಹರಿಯಾದ ನನ್ನನ್ನು ಸ್ಮರಿಸಿಕೊಳ್ಳುವ ರೀತಿಯಲ್ಲಿ ನರಕ ಚತುರ್ದಶ ಎಂಬ ಪುಣ್ಯಕಾಲದಲ್ಲಿ ನಿನ್ನ ಹೆಸರು ಈ ಧರಿತ್ರಿಯಲ್ಲಿ ಬೆಳಗುತ್ತದೆ. ಇದೋ ಮೋಕ್ಷ ಕಾಣುವ. ಸೆರೆಯಳಿಯ ಮಾಲಿನಿಯರನ್ನು ಪತಿಕರಿಸುತ್ತವರನು ಕಳುಹಿದ್ವಾರಕೆಗೆ ಅತಿಥಿ ಕುಂಡಲವ ವರುಣಮಣಿ ಕೈಲಾಸದಲ್ಲಿ ಅರಿಸಿವಾನೆಯ ಕೂಡಿ ನಾಗಗೆ ಬರಲು ಸುರಭಾದಿಗಳು ಸಂತಸದಿಂದ ಬದಗೆರಗೇರಿತು. ಬಾಮೆ, ಮಗನೆಂಬ ಮೋಹವನ್ನು ತೋರದೆ ದುಷ್ಟತನದಿಂದ ನಡೆಯುವ ಆತನಿಗೆ ಮೋಕ್ಷವನ್ನು ಕರುಣಿಸಿದ್ದೇವೆ. ಇನ್ನು ಅವನ ಸೆರೆಯಲ್ಲಿದ್ದ 16,000 ಕನ್ಯೆಯರನ್ನು ಬಿಡಿಸಿದ್ದಾಯಿತು. ನಮಗಿನ್ನಾರು ಗತಿ ಎಂದು ಕೇಳಿದವರನ್ನು ನೀನೇ ಪತಿಯಾಗು ಎಂದು ಹೇಳಿ ಸ್ವೀಕರಿಸಿ ದ್ವಾರಕೆಗೆ ಕಳುಹಿಸಿದ್ದೇನೆ. ಸುರಲೋಕದ ಸಕಲ ಸಂಪತ್ತು, ವರುಣನ ಮಣಿಶೈಲ, ಅದಿತಿ ದೇವಿಯ ಕರ್ಣಕುಂಡಲವನ್ನು ಅತಿ ಬೇಗನೆ ಅವರಿಗೆ ತಲುಪಿಸಬೇಕು. ನಿನಗೂ ದೇವಲೋಕದ ಪಾರಿಜಾತ ವೃಕ್ಷ ನೋಡುವ ತವಕ. ಹಾಗಾಗಿ ಸ್ವರ್ಗಲೋಕದ ಕಡೆಗೆ ಸಾಗಲಿ ನಮ್ಮ ಪಯಣ.
ನಾವಲ್ಲವೇ? ಅಣ್ಣ, ತಮ್ಮ ಶ್ರೀರಾಮಚಂದ್ರ ದೇವರು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ನಂತರ ನಾವು ಈ ಉದ್ಯಾನವನ್ನು ಸೇರಿದವರು. ತಮ್ಮ, ಅಣ್ಣ, ಶ್ರೀರಾಮ ಹೇಳಿದ ಮಾತು ಇನ್ನೂ ನನ್ನ ಕಿವಿಗಳಲ್ಲಿ ಗುಟುಗುಟ್ಟುತ್ತಿವೆ. ಮುಂದೊಂದು ದಿನ ನಿಮಗೆ ದರ್ಶನವನ್ನಿತ್ತು ಇಷ್ಟಾರ್ಥ ಸಿದ್ಧಿಯನ್ನು ನೀಡುತ್ತೇನೆ ಎಂದು ಆ ವಾಕ್ಯವನ್ನೇ ಧ್ಯೇಯವಾಗಿಸೋಣ, ಆಗದೆ? ಅಣ್ಣ, ತಮ್ಮ, ಶ್ರೀರಾಮಚಂದ್ರನ ಸ್ಮರಣೆಯನ್ನು ಅನವೃತ್ಯ ಈ ಕಾರಣದಲ್ಲಿ ಮಾಡುತ್ತಿದ್ದೇವೆ. ಇದೇನು ಸ್ತ್ರೀರೋಧನ ಕೇಳುತ್ತಿದೆಯಲ್ಲ? ತಮ್ಮ, ಅಣ್ಣ, ಅದು ಬೇರೆ ಯಾರೂ ಅಲ್ಲ, ಯಾರು? ನಮ್ಮ ಪರಿಚಿತಲಾದ ನಮ್ಮ ಸ್ನೇಹಿತ ನರಕಾಸುರನ ಮಡದಿ ಸಿಂಹಮುಖಿ. ಅಲ್ಲಿಗೆ ಹೋಗಿ ವಿಚಾರಿಸೋಣ. ತಮ್ಮ ದ್ವಿಧ, ಅಣ್ಣ, ಸಿಂಹಮುಖಿ ಅಮ್ಮನವರು ನಮ್ಮನ್ನು ಕರೆದು ಹೇಳಿದ ವಿಷಯ ಏನು ಗೊತ್ತಾ? ಏನನ್ನ? ನಮ್ಮಾತ್ಮ ನರಕಾಸುರನನ್ನು ಕೊಂದವ ಯದುವಂಶದವನಂತೆ. ಆತನ ಹೆಸರು ಕೃಷ್ಣನಂತೆ. ಅಣ್ಣ, ನಿಲ್ಲಿಸು. ತಮ್ಮ ದ್ವಿಧ, ಅಣ್ಣ, ಸಿಂಹಮುಖಿ ಅಮ್ಮನವರು ಹೇಳಿದಂತೆ ಆತ ಉತ್ತರದ ಯಮುನಾ ತೀರವಂತೆ ಮಧುರೆ ನಗರದಲ್ಲಿ ಮನೆ ಮಾಡಿ ಪರಿವಾರ ಸಮೇತ ಇದ್ದಾನಂತೆ. ಆತ ಹೇಗಿದ್ದಾನೆ? ನೋಡಲು ಯುವಕನಂತೆ. ಸ್ವಂತ ಮಾವ ಕಂಸನನ್ನು ಕೊಂದಿದ್ದಾನಂತೆ. ಬಂದು ನಿಂತ ಸ್ಥಳ ಮಧುರಾನಗರ. ನಮ್ಮ 2 ಕಂಕುಳಗಳಲ್ಲಿ ಮರಗಳನ್ನು ಔಕಿ ಹಿಡಿದು ಹೊರದ್ವಾರ ದಾಟಿ ಮುಂದೆ ಬರುವಾಗ ನೋಡಿದೆಯಾ? ಅಣ್ಣ, ತಮ್ಮ, ಸುಂದರವಾದ ನವರತ್ನ ಖಚಿತ ಗೋಪುರ. ಹಾಗಾಗಿ ದುಡುಕದೆ ಸಮಾಧಾನವಾಗಿ ಆಲೋಚಿಸಿ ಮುಂದೆ ಬರುವಾಗ ನೋಡಿದೆಯಾ ಅಯೋಧ್ಯೆ ಚೆಲುವು? ತಮ್ಮ, ಹಾಗಿದ್ದರೆ ಇಲ್ಲಿರುವನು ಕೃಷ್ಣ ರಾಮನಪುರಕ್ಕೆ ಕೃಷ್ಣ ರಾಜರಾಮನಾಗಲು ಸಾಧ್ಯವೇ? ಸಂದೇಹ ಬೇಡ. ಸಿಕ್ಕಿದ ಮನೆ ಮರಗಳನ್ನು ಮುರಿಯುತ್ತಾ ಮುಂದಕ್ಕೆ ಹೋಗೋಣ. ಆಗಲಿ. ಅಣ್ಣ, ತಮ್ಮ, ಸರಿಯಾಗಿ ಪರೀಕ್ಷಿಸಿ ನೋಡುವಾಗ ಇದು ನಮ್ಮ ಶ್ರೀರಾಮಚಂದ್ರನ ಅಯೋಧ್ಯವಲ್ಲ. ಅಯೋಧ್ಯೆಯಲ್ಲಿರಬೇಕಾದ ಕೆಲವು ಸಂಕೇತಗಳು ಇಲ್ಲಿಲ್ಲ. ಸಾಕೇತಪುರ ಆವರಿಸಿರುವ ಸರಾಯು ನದಿ ಇದಲ್ಲ. ಇಲ್ಲಿರುವುದು ಯಮುನಾ ನದಿ. ಹಾಗೆಯೇ ಸಾಕೇತಪುರದಲ್ಲಿರುವ ಸರಾಯು ಶಿಲ್ಪಸ್ತಂಭ ಇದಲ್ಲ. ಇದು ಸಾಕೇತಪುರವೇ ಅಲ್ಲ. ತಮ್ಮ, ಹಾಗಿದ್ದರೆ ಇಲ್ಲಿರುವನು ಕೃಷ್ಣನಪುರಕ್ಕೆ ಕೃಷ್ಣ ರಾಜರಾಮನಾಗಲು ಸಾಧ್ಯವೇ? ಅವನ ಮೂಗನ್ನು ಹಿಡಿದರೆ ಮುಖವೇ ಬರುವಂತಿರಬೇಕು. ಆ ಕೃಷ್ಣನನ್ನು ಹೇಗೆ ಭರಿಸಬೇಕೆಂದು ಗೊತ್ತು. ಅದಕ್ಕಾಗಿ ನಗರದಲ್ಲಿ ಗಲಭೆ ಎಬ್ಬಿಸಿ ಭಯದ ವಾತಾವರಣ ಹುಟ್ಟಿಸಬೇಕು. ಅದಕ್ಕೆ ಈ ನಗರವನ್ನು ಪುಡಿಗೈಯೋಣ. ಅರಗಳಿಗೆ ಯೋಚಿಸುತ್ತ ಅಶ್ವಿನಿ ಸುಧರಾದ ಅರಗಳಿಗೆ ಯೋಚಿಸುತ್ತ ಅಶ್ವಿನಿ ಸುಧರಾದ
ಶರಣಮೈದ ದಿವಿದರವು ಶರಣಮೈದ ದಿವಿದರದ್ದು ನಿರ್ಧರಿಸಿ ಹೌದು, ಎರಡು ಕೋತಿಗಳು ನಮ್ಮ ಪುರವನ್ನು ಪ್ರವೇಶ ಮಾಡಿ ಹಾಳು ಮಾಡುತ್ತಿವೆ ಎಂದರೆ ಆಶ್ಚರ್ಯ. ಯಾರಿರಬಹುದು? ಹಾ, ತಿಳಿದೆ. ಇವರು ಬೇರೆ ಯಾರೂ ಅಲ್ಲ, ಅಶ್ವಿನಿ ದೇವತೆಗಳ ಪುತ್ರರಾದ ಮೈಂದದ್ವಿವಿಧರು. ಹಿಂದೆ ತ್ರೇತಾಯುಗದಲ್ಲಿ ನಾನವರಿಗೆ ಮಾತು ಕೊಟ್ಟಿದ್ದೇನೆ, ಪ್ರತಿ ಯುಗದಲ್ಲಿಯೂ ನಿಮಗೆ ದರ್ಶನ ನೀಡುತ್ತೇನೆ ಎನ್ನುವ ಹಾಗೆ. ಆದರೆ ಈಗ ಸರಿಯಾದ ಕಾಲ ಈಗ ಬಂದಿದೆ. ನಮ್ಮಲ್ಲಿರುವ ಕೆಲವು ಅಹಂಕಾರಿಗಳ ಮತ ಇಳಿಸಬೇಕಾಗಿದೆ. ಅದಕ್ಕಾಗಿ ಗರುಡ, ಈ ಕಡೆಗೆ ಬಾ. ಗರುಡ, ಇದ್ದಕ್ಕಿದ್ದಂತೆ ನಿಮ್ಮ ಕರೆ ಕೇಳಿ ಬಂತು. ಹೌದು, ವಾಯುವೇಗದಲ್ಲಿ ಹಾರಿ ಬಂದಿದ್ದೇನೆ. ಹಾ, ನನ್ನಿಂದ ಏನಾಗಬೇಕು ಹೇಳಿದೇವ? ಗರುಡ, ಶ್ರೀಹರಿ, ಅಲ್ಲಲ್ಲ ಖಗರಾಜ. ನಮ್ಮ ನಗರಿಗೆ ಎರಡು ಕೋತಿಗಳು ಪ್ರವೇಶ ಮಾಡಿ ಹಾಳು ಮಾಡುತ್ತಿವೆ. ಅವರನ್ನು ಶಿಕ್ಷಿಸಲು ನೀನೇ ಸರಿ ಎಂದು ನಿನ್ನನ್ನು ಕರೆಸಿದ್ದೇನೆ. ಆದಿತು ನಿನ್ನಿಂದ. ಶ್ರೀಹರಿ ಬಿಡು. ಶ್ರೀಹರಿ ಬಿಡು. ಇಲ್ಲಿಗೆ ಬಂದ ಮಂಗಗಳನ್ನು ಹಿಡಿದು ನಿನ್ನ ಪಾದ ಬುಡಕ್ಕೆ ಒಪ್ಪಿಸುತ್ತೇನೆ. ಹಾ. ಅವುಗಳ ದರ್ಪವನ್ನು ಮುರಿಯುತ್ತೇನೆ. ಹಾ. ಅವುಗಳ ಬಾಲ ಹಿಡಿದು ಎಲ್ಲಿ ತರುತ್ತೇನೆ. ಹಾ. ಚಿಂತೆ ಬಿಡು, ಆಗದೆ. ಆಗಲಿ, ನಿನಗೆ ಶ್ರೇಯಸ್ಸಾಗಲಿ. ಹೋಗಿ ಬಾ. ಎಲ್ಲ ಕೋತಿಗಳೇ, ಏನೆಲ್ಲ? ನಮ್ಮ ಪಟ್ಟಣಕ್ಕೆ ಸಲುಗೆಯಿಂದ ಬಂದು ನಿಮ್ಮ ಜಾತಿಯ ಬುದ್ಧಿಯನ್ನು ತೋರುವ ನಿಮ್ಮನ್ನು ಕೊಲ್ಲಲು ನಮ್ಮಣ್ಣ ಕೃಷ್ಣನಿಗೆ ಮನಸ್ಸು ಬಾರದೆ. ಇದು ಆತನ ವಾಹನ ಗರುಡ. ನಿಮ್ಮನ್ನು ಸೆರೆ ಹಿಡಿದು ಆತನ ಬಲಿ ಹಾಕುವಾಗ ಯಾರು ಅಡ್ಡ ಬಂದರೂ ಬಿಡಲಾರೆ. ಎಲ್ಲ
ನಿನ್ನಂತಹ ಅದೆಷ್ಟೋ ಹದ್ದುಗಳನ್ನು ನನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳಬಲ್ಲೆ. ಹೌದೇ? ಆ ಕೃಷ್ಣನನ್ನು ನನ್ನ ಕೈಯಲ್ಲಿ ಒಪ್ಪಿಸಿ ಶರಣಾಗಿಸು. ಇಲ್ಲದೆ ಹೋದರೆ ನಿನ್ನ ಪುಕ್ಕಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟೇನು, ಎಚ್ಚರ. ಹಾಗಿದ್ದರೆ ಈಗ ನೋಡಬೇಕಾದರೆ ಯುದ್ಧ ಮುಖೇನೆ ನೋಡೋಣ. ಆಗಲಿ. ಇರುವಂತಹ ಸ್ಥಳ ಮಥುರಾ ನಗರಕ್ಕೆ ಯಾರೆಂದುಕೊಂಡಿ ಬಲರಾಮ ಹಾಗೆಂದುಕೊಳ್ಳಬಹುದು. ಹೊರಟುಕೊಂಡಂತಹ ಕಾರ್ಯ ಅನೇಕವಿದೆ ಅನೇಕವಿದೆ. ಭೂಮಂಡಲದಲ್ಲಿ ಆಗಿ ಹೋದ ರಾಮರು ಇಬ್ಬರು. ಒಬ್ಬನು ಬ್ರಹ್ಮಕುಲದಲ್ಲಿ ಜನಿಸಿ ಶಾಸ್ತ್ರ ತೇಜ ಪಡೆದ ಭಾರ್ಗವರಾಮ, ಇನ್ನೊಬ್ಬ ಕ್ಷತ್ರಿಯನಾಗಿ ಜನಿಸಿದ ಅಯೋಧ್ಯಾಪತಿ ರಘುರಾಮ. ಇವರಿಬ್ಬರಿಗಿಂತಲೂ ವಿಶೇಷತೆ ಪಡೆದವ ಈ ಬಲರಾಮ. ಈ ವರ್ತಮಾನ ಕಾಲದಲ್ಲಿಯೂ ಮಧುರೆಯ ರಾಜನಾಗಿ ಯದುಗಳಿಗೆ ಬಂದ ಅಪಕೀರ್ತಿಗಳನ್ನೆಲ್ಲ ಪರಿಹರಿಸಿದವ ನಾನು. ನನ್ನ ಆಯುಧ ಫಲ ಮೊಸಳೆಯನ್ನು ಧರಿಸಿ ನಿಂತನೆಂದರೆ ಎದುರಿಸುವ ವೀರರೇ ಇಲ್ಲ. ಇನ್ನು ತಡ ಮಾಡುವುದು ಸರಿಯಲ್ಲ. ಆ ಕಪಿಗಳನ್ನು ಎದುರಿಸುವುದಕ್ಕೆ ತರುತ್ತೇನೆ.
ನಿಮ್ಮನ್ನು ಹಿಡಿದು ಬಡಿದು ಅವನ ಕಾಲನ್ನು ಹಿಡಿಯುವಂತೆ ಮಾಡುತ್ತೇನೆ. ಎಚ್ಚರ. ಬಂದವ ನೀನಾರು? ಎಲಬಡ ಕೋತಿಗಳೇ, ಮಥುರಾ ನಗರದ ಅರಸ ಬಲರಾಮನ ಹೆಸರು ಕೇಳಿದರೆ ಭೂಮಂಡಲವೇ ನಡಗುತ್ತದೆ. ಮಾಡಿದು ತಪ್ಪಾಯ್ತು ಎಂದು ನನ್ನ ಕಾಲು ಹಿಡಿದರೆ ಸರಿ, ಇಲ್ಲದಿದ್ದರೆ ಬರುವುದಕ್ಕೆ. ಏನೇಳ? ನಮ್ಮೊಡೆಯ ಶ್ರೀರಾಮಚಂದ್ರನಿಗೆ ಮಾತ್ರ ರಾಮನೆಂಬ ಹೆಸರು ಶೋಭಿಸುವುದು, ಹೊರತು ಬೇರೆ ಯಾರಿಗೂ ಅಲ್ಲ. ಎಲ್ಲ ಬಡನರ ಕುರಿ, ಏನೇಳ? ನಿನ್ನ ಬಲ ಅದು ಬಿಡು. ರಾಮ ಅದನ್ನು ಬಿಟ್ಟು ಇನ್ನಾರಿಗೂ ಆ ಹೆಸರನ್ನು ಇಡಬಾರದು. ಬಾ, ಯುದ್ಧ ಮಾಡು. ಅಯ್ಯೋ, ಏನಾಯಿತು? 2 ಕೋತಿಗಳಿಂದ ಸೋಲೆ ನನಗೆ. ಛೆ, ತಪ್ಪು ನನ್ನದೇ. ತಮ್ಮ ಕೃಷ್ಣನಿಗೆ ತಿಳಿಸದೆ ಹೋಗಿದ್ದರಿಂದ ನನಗೆ ಸೋಲಾಗಿರಬಹುದು. ಒಟ್ಟಾರೆ ಕೆಲಸ ಕೆಟ್ಟಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಈ ವಿಷಯವನ್ನು ತಮ್ಮ ಕೃಷ್ಣನಿಗೆ ತಿಳಿಸುತ್ತೇನೆ. ನನ್ನಣ್ಣ ಸೋಲುಂಡು ಬಂದಿದ್ದಾನೆ, ಇನ್ನೊಬ್ಬಳು ಇದೆ. ಹೌದು, ಕೆಲವರು ತಾವೇ ತಾನೇ ಎಂಬ ಅಹಂಕಾರ ತಲೆಗಡರಿದವರಿದ್ದಾರೆ. ಬೇರೆ ಯಾರೂ ಅಲ್ಲ, ನನ್ನ ಮಡದಿ ಸತ್ಯಭಾಮೆ. ಸುರಲೋಕವನ್ನು ಗೆದ್ದು ಪಾರಿಜಾತ ವೃಕ್ಷ ತಂದೆ. ನರಕಾಸುರನ ವಧೆಯಲ್ಲಿ ನನಗೆ ಸಹಕರಿಸಿದ ಭಾವನೆ. ನಾನೂ ಕೂಡ ಅವಳ ಸೌಂದರ್ಯ ದಾಸ ಎಂಬಿತ್ಯಾದಿ ಗರ್ವ ಮುರಿಯಲು ಇದು ಸರಿಯಾದ ಸಮಯ. ಯಾರಲ್ಲಿ ಮಡದಿ ಸತ್ಯಭಾಮೆಯನ್ನು ಬರ ಹೇಳಿ. ವಂದಿಸಿಕೊಂಡಿದ್ದೇನೆ. ಬಾಮೆ, ನಮ್ಮ ನಗರಿಗೆ 2 ಕೋತಿಗಳು ಪ್ರವೇಶ ಮಾಡಿ ಹಾಳು ಮಾಡುವಾಗ ಅವರನ್ನು ಶಿಕ್ಷಿಸಲು ಹೋದ ನನ್ನಣ್ಣ ಮತ್ತು ಗರುಡ ಸೋಲುಂಡು ಬಂದಿದ್ದಾರೆ. ತಿಳಿಯಿತು ಬಿಡಿ. ಹಾ. ನರಕಾಸುರನ ಯುದ್ಧದ ಪ್ರಕರಣದಂತೆ ಆ ವಾನರ ವೀರರನ್ನು ಸದೆಬಡಿಯಲು ನಿಮಗೆ ನನ್ನ ಸಹಾಯ ಬೇಕು, ಅಷ್ಟೇ ತಾನೇ? ಸಾಕು ಮಾಡೆ. ನಿನ್ನಂತಹ ಹೆಂಗಸರಿಗೆ ಬಾಯಿ ತೆರೆಯಲು ಅವಕಾಶ ಕೊಟ್ಟರೆ ನಿಲ್ಲುಗಡೆ ಇಲ್ಲದ ವಾಹನದಂತೆ ಓಡುತ್ತಾ ಇರುತ್ತದೆ. ಆದರೆ ಈಗ ಬಂದಂತಹ ವಾನರರನ್ನು ಯುದ್ಧದಲ್ಲಿ ಹೊಡೆಯುವ ಹಾಗಿಲ್ಲ. ಮತ್ತೆ ಈ ವಾನರರು ಬೇರೆ ಯಾರೂ ಅಲ್ಲ, ನಮ್ಮವರೇ. ಹಿಂದೆ ತ್ರೇತಾಯುಗದಲ್ಲಿ ನಾನವರಿಗೆ ಮಾತನ್ನು ಕೊಟ್ಟಿದ್ದೇನೆ, ಪ್ರತಿ ಯುಗದಲ್ಲಿಯೂ ನಿಮಗೆ ದರ್ಶನವನ್ನು ನೀಡುತ್ತೇನೆ ಎನ್ನುವ ಹಾಗೆ. ಆದರೆ ಆ ಕಾಲ ಈಗ ಸಮೀಪಿಸಿದೆ, ಅದಕ್ಕೆ ಕರೆದದ್ದು ಅಷ್ಟೇ. ಹಾಗಾದ್ರೆ ಹೋಗುವ. ನಿಲ್ಲು. ನಾವು ಹೀಗೆ ಹೋದರೆ ನಮಗೂ ಕೂಡ ಹಿಂದೆ ಹೋದವರ ಗತಿ ಬಂದಿತು. ಅದಕ್ಕಾಗಿ ನಾನು ಶ್ರೀರಾಮನಾಗಿ, ನೀನು ಸೀತೆಯಾಗಿ ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಸೀತಾದೇವಿಯ ರೂಪವನ್ನು ಧರಿಸಿಕೊಂಡು ಬಾ. ಅಷ್ಟೇಯಾ? ಈಗ ಸ್ವಾಮಿ, ಆ ವಾನರ ವೀರರು ಬಿಡಿ, ಇನ್ನಾರೆ ಬಂದರೂ ನನ್ನನ್ನು ಸೀತೆ ಎಂದೇ ಭಾವಿಸುತ್ತಾರೆ. ಸಾಕು ಮಾಡಿ. ಆ ಜಾನಕಿಯ ಒಂದಂಶವಾದರೂ ರೂಪ ಇದೆ. ಸೀತೆಯನ್ನು ಹತ್ತಿರದಿಂದ ನೋಡುವ ನಾನು ಕೇವಲ ಸೀರೆ ಚಿನ್ನಾಭರಣ ಧರಿಸಿದಾಕ್ಷಣ ಸೀತೆಯಾಗುತ್ತೇನೆ ಎಂಬ ಅಹಂಕಾರ ಬಿಡು. ನಿನ್ನಿಂದ ಆಗದು. ಯಾರಲ್ಲಿ ಮಡದಿ ರುಕ್ಮಿಣಿಯನ್ನು ಬರ ಹೇಳಿ. ಪ್ರಾಣೇಶ್ವರ, ನನ್ನನ್ನು ಕರೆಸಿದರಂತೆ.
ಅವಸರ ಮಾಡಿ ಏಕೆಂದು ಕರೆಸಿದ್ದೀರಿ? ಹೌದು, ನಮ್ಮಲ್ಲಿ ಹಿಂದೆ ತ್ರೇತಾಯುಗದ ವಾನರರು ನಮ್ಮಲ್ಲಿಗೆ ಬಂದು ಹಾಳು ಮಾಡುವಾಗ ಅವರನ್ನು ಶಿಕ್ಷಿಸಲು ಹೋದ ನನ್ನಣ್ಣ ಮತ್ತು ಗರುಡ ಸೋಲುಂಡು ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ನೀನು ಸೀತೆಯಾಗಿ ಅವರ ಕಣ್ಣಿಗೆ ಕಾಣಿಸಿಕೊಳ್ಳಬೇಕಾಗಿದೆ. ಅದಕ್ಕೆ ನೀನು ಸೀತಾದೇವಿಯ ರೂಪವನ್ನು ಧರಿಸಿಕೊಂಡು ಬಾ. ಆಗಲಿ ಸ್ವಾಮಿ. ಸ್ವಾಮಿ, ಹಾ, ಈಗ ಸರಿಯಾಯಿತು. ನೋಡಿದೆಯ ಬಾಮೆ, ಆ ಜಾನಕಿ ಆಗುವ ಯೋಗ್ಯತೆ ಅರ್ಹತೆ ನಿನ್ನಲ್ಲಿಲ್ಲ, ಅದು ರುಕ್ಮಿಣಿಯಲ್ಲಿದೆ. ಆ ರುಕ್ಮಿಣಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಸಾಗರತನಯ ಆದಿಲಕ್ಷ್ಮಿ ಆಕೆ ಮಾತ್ರ ಶ್ರೀಹರಿಗೆ ಅಂದರೆ ಶ್ರೀರಾಮನಿಗೆ ಸತಿಯಾಗಿ ಬಲ್ಲವಳು, ತಿಳಿದುಕೋ. ಸ್ವಾಮಿ, ಇಷ್ಟೆಲ್ಲ ತಿಳಿದ ನೀವು ನನ್ನನ್ನೇಕೆ ಕರೆಸಿದ್ದೀರಿ? ನನ್ನನ್ನು ಮುಖಭಂಗ ಏಕೆ ಮಾಡಿದ್ದೀರಿ ಸ್ವಾಮಿ? ಬಾಮೆ, ಬೇಸರಿಸಿದ್ದರು. ನಿನ್ನಲ್ಲಿರುವ ಅಹಂಕಾರವನ್ನು ಇಳಿಸುವುದಕ್ಕಾಗಿ ಈ ರೀತಿ ಮಾಡಬೇಕಾಯಿತು. ನೀನು ಇನ್ನು ಅಂತಃಪುರದಲ್ಲಿಲು, ಮುಂದಿನ ದಿನದಲ್ಲಿ ಸರಿ ಮಾಡೋಣ. ರುಕ್ಮಿಣಿ, ನೀನು ಸೀತೆಯಾಗಿ ನಿನ್ನೊಡನೆ ನಾನು ರಾಮನಾಗಿ ನಿಂತಿದ್ದೇನೆ. ದಾರುಕನ ಮೂಲಕ ಬರ ಹೇಳಿದ್ದೇನೆ, ಬಂದಾರು ನೋಡೋಣ. ಸೀತಾರಾಮ ಜಾನಕೀರಾಮ, ಇದೋ ನಿನ್ನ ಚರಣಗಳಲ್ಲಿ ಬಿದ್ದು ಬೇಡುತ್ತಿದ್ದೇವೆ. ವಾನರ ವೀರರೇ, ಏನಯ್ಯ ಇದು? ಒಂದೆಡೆ ನೀವು ನನ್ನನ್ನು ಸುಗ್ಗಿಗೈಯುತ್ತಿದ್ದೀರಿ, ಇನ್ನೊಂದೆಡೆ ಶ್ರೀರಾಮನ ಪುರವನ್ನೇ ಪುಡಿಗೈದಿರಲ್ಲ. ಏನಯ್ಯ ಇದು? ಏನನ್ಯಾಯವಿದು? ತಂದೆ ಶ್ರೀರಾಮಚಂದ್ರ ನಾವು ಮಾಡಿದ ಕೃತ್ಯಗಳನ್ನು ನಮ್ಮನ್ನೇ ನಾಚಿಕೊಳ್ಳುವಂತಾಗಿ ಮಾಡಿದೆ. ಹೌದೇ? ನಮ್ಮೊಬ್ಬ ಮಿತ್ರ ನರಕಾಸುರವನ್ನು ಕೊಂದದಕ್ಕೆ ಪ್ರತೀಕಾರವಾಗಿ ಆತನ ಪತ್ನಿ ಸಿಂಹಮುಖಿ ನಮ್ಮನ್ನು ಮಧುರೆಗೆ ಕಳಿಸಿದ್ದು ದೇವ. ಆ ದುಷ್ಟ ನರಕಾಸುರನಿಗೂ ಶ್ರೀರಾಮನ ಭಕ್ತರಾದ ನಿಮಗೂ ಮಿತ್ರತ್ವವೇ? ಓ ದೇವರೇ, ಹಿಂದೆ ವನದಲ್ಲಿರುವಾಗ ನರಕಾಸುರ ನಮ್ಮಡಿ ಯುದ್ಧಕ್ಕೆ ಮುಂದಾಗಿ ರಾವಣಾದಿ ರಾಕ್ಷಸನು ಕೊಂದ ವನಾರರ ಪಡೆದ ಶೂರರು. ನಾವು ಬಂದಂತೆ ಯುದ್ಧ ನಿಲ್ಲಿಸಿ ಮಿತ್ರತ್ವವನ್ನು ಬೆಳೆಸಿದ ಅಂತಹ ಸ್ನೇಹಿತನನ್ನು ಕೊಂದ ಕೃಷ್ಣನನ್ನು ಎದುರಿಸುವುದಕ್ಕಾಗಿ ಈ ಮಧುರೆಗೆ ಬಂದರೆ ಇದೇನು ವಿಚಿತ್ರ? ನೀವು ನಮ್ಮೊಡೆಯ ಶ್ರೀರಾಮನಲ್ಲವೇ? ಇಲ್ಲಿಗೂ ನಿಮಗೂ ಎಲ್ಲಿಯ ಸಂಬಂಧ ಹೇಳಬಹುದೇ ದೇವಾ? ವಾನರ ವೀರರೇ, ಹಿಂದಿನ ಯುಗದಲ್ಲಿ ನಾನಾಡಿದ ಮಾತಿನಂತೆ ಈ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ಜನಿಸಿ ನಿಮಗೆ ದರ್ಶನವನ್ನಿತ್ತಿದ್ದೇನೆ. ಮಥುರಾ ನಗರದಲ್ಲಿ ನನ್ನಣ್ಣ ಬಲಭದ್ರನೊಂದಿಗಿದ್ದೇನೆ. ಸೀತಾದೇವಿ ಈಗ ರುಕ್ಮಿಣಿ ಎಂಬ ಹೆಸರಿನಿಂದ ನನ್ನರಸಿಯಾಗಿದ್ದಾಳೆ. ಹರಿಯೇ, ನಾವು ನಿಮಗೆ ನಿಮ್ಮವರಿಗೆ ನಿಮ್ಮದಾದ ನಗರಕ್ಕೆ ಗೈದ ಅನ್ಯಾಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ. ಅಯ್ಯ ತಂದೆ, ನಿನ್ನ ವಾಹನ ಗರುಡನನ್ನು ಬಂಧಿಸಿದ್ದೆವು, ರಾಮನಲ್ಲೂ ಕಾಣದೆ ಹೋದೆವು. ರಾಮಚಂದ್ರ, ಇದೋ ನಿನ್ನ ಅಣ್ಣನಿಂದ ಸೆಳೆದ ಹಲ ಮುಸುದ ಆಯುಧಗಳನ್ನು ಹಿಂತಿರುಗಿಸಿದ್ದೆವು. ಸ್ವಾಮಿ, ನಿನ್ನಲ್ಲೂ ಒಂದು ಹರಿಕೆ. ನಮ್ಮವರನ್ನು ಹಿಂಸಿಸಿದ ಪಾಪ ನಮ್ಮನ್ನೂ ತಗುಲುತ್ತದೆ, ನೀನೇ ರಕ್ಷಿಸು ದೇವ. ಭಕ್ತವರೇಣ್ಯರೇ, ಚಿಂತಿಸದಿರಿ. ತಿಳಿಯದೆ ಮಾಡಿದ ಅಪರಾಧಕ್ಕೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ. ಇದು ನಿಮಗೆ ಯುಗಾಂತ್ಯದಲ್ಲಿ ಮೋಕ್ಷವನ್ನು ಕರುಣಿಸುವವನಿದ್ದೇನೆ. ಇನ್ನು ನೀವು ವಿಂಧ್ಯಾದಿಗೆ ತೆರಳಿ ಆಗದೆ. ಆಗಲಿದೆ